ಹಾಯ್ ಮಾತಿರಿಗ್ಲ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾತೊಂದುಲ್ಲೆ ಎಡ್ಡೆ ವ್ಲಾಗ್ ಅತ್ ಬೇಜಾರ್ದನೆ ವ್ಲಾಗ್ ಆ್ಯಕ್ಚುಲಿ ನಿಕ್ಲೆ ಎನ್ನರು ಒಂದು ಟೈಮ್ ಮಲ್ಲ ಬೇಜಾರ್ದನೆ ಬಾದಂತುಂಡು ಕೂಡ ಶುರು ಮಂತಲ್ಲ ಬಂದಂದು ಅಂಚದ ಅಲತ್ತು ನಿಕ್ಲೆ ಮಾತಿರಿಗ್ಲ ಗೊತ್ತುಂಡು ಪಪ್ಪ ಅಮ್ಮನ ಡೆತ್ ಆಗಿ ಬೊಕ್ಕ ಎಂಕ್ ಬಂದು ಪುರೇನ ಮೆಗ್ಗೆ ಮಾತ್ರ ಆಯಾಗ ಹುಷಾರಿದ್ದೆ ಅಡ್ಮಿಟ್ ಮಂದ ವೆಲ್ಲಾಕಡ್ ಎಂಕ್ ಏರಡ ಪನ್ಪುನು ದಾದ ಪನ್ಪುನು ಎಂಕ್ ಸತ್ಯ ಗೊತ್ತುಜ್ಜಿ ಏನು ಸೈಡ್ ಫೋಟೋ ಪಾಡೋದುಲೆ ಇನ್ಸಾತನಾಗ ಆ್ಯಕ್ಚುಲಿ ಅವು ಲಿಂಪ್ ನೋಡು ಪನ್ಪೇರಿ ಅನ್ನ ಮಸ್ತ್ ನಮ್ಮ ಸಬ್ಸ್ಕ್ರೈಬರ್ನಾಗ್ಲಿ ಸುಮಾರು ಜನ ನರ್ಸ್ನಾಗ್ಲು ಉಳ್ಳೇರು ಸುಮಾರು ಜನಕ್ಕೆ ಹೆಂಗೆ ಕಡಪುಡಿಯ ಫಾರಿನ್ದಾಗ್ಲಿ ಹಿಂಗೆ ಮಾತು ಮಾತ ಪಂಡೇರು ಬಯೋಸ್ಪಿ ಮಾತ ಮನ್ಪೋಡು ಪಂದ್ ಬಟ್ ಎಂಕಲ್ ಮೂಲು ಫಿಸಿಕಲಿ ಡಾಕ್ಟರ್ ನಡಿಂಚ ಟೋಪನಾಗ ಅಕ್ಕಲ್ ಪನ್ನೊಂದುಲ್ಲೇರು TB ಅಂಚ ಮಾತ ಪನ್ನೊಂದುಲ್ಲೇರು ಗೊತ್ತಾಂಡೆ ಟೆನ್ಷನ್ ಹಾಕೊಂಡು ಈತ್ ಮಾತ ಇಂಚ ಅನುಭವಿಸಿನಾಗ ಇಂಕ ತುಲೆ ಮಸ್ತ್ ಲೈಫ್ ಪ್ರಾಬ್ಲಮ್ಸ್ ಅನುಭವಿಸುವ ಮೇಲ್ಗೆ ಒಂಜಿ ಚೂರು ಎಡ್ಡೆ ಒಂದುಲ್ಲ ಬಂದಾಗ ಒಂಜಿ ಖುಷಿ ಆಪುನು ಓಕೆ ನಾನು ನಮ್ಮ ಎಡ್ಡೆ ದಿನ ಬರ್ತೇನೆ ಬಂದದ್ದು ಯಾನ್ ದುಂಬುಲ ನಿಕಳ್ಳ ಇಂಚ ಪ್ರಾಬ್ಲಮ್ಸ್ ಬಂದು ಮಸ್ತ್ ಜನ ಕಮೆಂಟ್ ಬಂತುಂತಾರೆ ಒಂಜತ್ತೊಂದಿನ ಎಡ್ಡೆ ದಿನ ಬರ್ಪುಂಡು ಜೀವಿತ ಬಂದದ್ದು ಯಾನ್ ಈ ಟೈಮ್ ಒಂಜಿ ಎಡ್ಡೆ ದಿನ ಬಂದು ಯಾನ್ ಎನ್ನನಾಗ ಸಡನ್ ಒಂಜಿ ಇಂಚಾನಾಗ ಗೊತ್ತುಜಿ ದಾದ ಮನ್ಪುಂಡು ಬಂದು ಯಾನಕ್ ದಾಲೇಜ್ ಹೆಂಗೆ ಕೊಟ್ಟರೆ ಮೆಂಟಲ್ ಸಪೋರ್ಟ್ ನೀಡ್ ಉಂಡು ಇಂಕ್ 2 weeks ಇದ್ದಿಚ್ಚ ಯಾನ್ ಎಂಚ ಉಲ್ಲ ದಾದ ಮಂದದುಲ್ಲ ಎಂಕೆ ಅರ್ಥ ಒಂದಿಜ್ಜಿ ಲೈಕ್ ಹೋಸ್ಟ್ ಉಂಡು ಬಿಟ್ರೆ ಅಲ್ಲತ್ತು ಕೈಟ್ ಕಾಸು ಬೋಡು ಬಂದನ ಹೋಸ್ಟ್ ಮನ್ಬೋಡು ಬಂದನ ಮನಸ್ಸು ಮಂಡೆ ಸರಿ ಪೋಡು ತರೆಟ್ ನೂದು ಟೆನ್ಷನ್ ಒಂದು ಹೆಂಗೆ ಕಲ್ಪ ಹೋಸ್ಟ್ಲ ಮನ್ ಬೇರೆ ಬಂಗ ಒಂದುಂಡು ಲೈಕ್ ಜನಕ್ಲೇನು ತಿಳಿಪವನ ಮೇನ್ ಜನಕ್ಲೇನು ಏನಂದ್ರೆ ದಯ ಬುಕ್ ಮಂತಂದ್ರೆ ಬಂದನಗೆ ಯಾರೇಟೆ ಹೋಸ್ಟ್ ಮನ್ಪ ಏಟೆ ತಿಳಿಪವೆ ಬಂದಂದು ಬಟ್ ಏನ ಮಂಡಿಡ್ ನೂದು ಟೆನ್ಷನ್ ಇದು ಇಂಕ್ಲ ಸರ್ಮಕಟ ಒಂದಿಜ್ಜಿ ಮನ್ಪೇರೆ ಬಟ್ ಮನ್ಪೊಡೆ ಅಪ್ಪ ಅನಿವಾರ್ಯ ಯಾವ ಸೆಕೆಂಡ್ರಿ ಬಟ್ ಹಿಂಗಾದ ಬಂಡ ಅಮ್ಮನ ಆಸ್ಪತ್ರೆ ತೂತೆ ಪಪ್ಪನ ಆಸ್ಪತ್ರೆ ತೂತೆ ದೊಡ್ಡ ದೊಡ್ಡಪ್ಪನಾಗೆ ಫುಲ್ ಆಸ್ಪತ್ರೆಗಳು ಯಾನಿತು ಒಂತನ ಪಪ್ಪಲಕನೆ ಇತ್ತ ಮೆಗ್ಗೆಲ್ನ ಆಸ್ಪತ್ರೆ ಇಂಕ್ ದಾದನ ದಾಯ್ ದೇವಿ ನೀನು ಸಂಬಂಧ ಇಲ್ಲೇರು ಆಡಗ ಬೇನೆ ಕುಂಬಿಡ್ದು ಹೆಂಗೆ ಕಣ್ಣ ಕೊಟ್ಟು ನೀನು ಸಣ್ಣ ಸೈಜ್ ಹೋಗ್ತಾನೆ ಹಿಂಗೆ ಇದು ಹಿಂಗೆ ಅಡ್ಮಿಟ್ ಬಂತಂಡು ನೀವು ಒಂಜು ವಾರದ ಪೋದಿದ್ದವು ಎಲ್ಲ ಅಕ್ಕಂಗೆ ಬೇತ ಮತ್ತು ಆಸ್ಪತ್ರೆ ಮತ್ತು ಎನ್ಕ್ವೈರಿ ಬಂತೆ ಬೊಕ್ಕ ಮಸ್ತ್ ಕಾಸ್ತ ಪ್ರಾಬ್ಲಮ್ ಅದು ಯಾವೆಲ್ಲ ಅಕ್ಕಗಳೇ ತುಂಬ್ಕೊ ಇಂಥವೆಲ್ಲ ಅಕ್ಕಡೆ ಅಣ್ಣೆಲ್ಲ ಎಲ್ಲವೆಲ್ಲಗಳು ಉಳ್ಳಿದೆ ಅಂತ ಆಫೀಸಿಂದ ರಜೆ ಪಡೆದು ಬೈದೆ ಹಿಂಗೆ ಮೆಂಟಲಿ ಅದೊಂದು ಗೊತ್ತಾಗ ಮಸ್ತ್ ಗೊತ್ತಿಲ್ಲ ಯಾರು ಹಿಂಗೆ ಅರ್ಥ ಬೂಜಿದ ಅದು ಬಂದ್ಪುರು ಅದು ಡಿಸಿಷನ್ ತೊಗೊಂಡು ಮಾತ ಬರ್ಪೇರು ಎಲ್ಲ ದಾಯ ಕೊರ್ಲೆ ತೊಪ್ಪೋಯ ಬೇತ ಕೊನೆಯರ ಹಾಪುಜ ಬೇತಲ್ ಮೆಟ್ಟ ಪೋಯರ ಹಾಪುಜ ಅನ್ಸಿನ್ಸ ಅದು ಹಿಂಗೆ ಓಡೆ ಹೋಗ್ಬುನು ದಾದ ಬಂದ್ಪುನು ಮುಂಜಿನ ಅರ್ಥ ಹಾಪುಜಿ ಸಡನ್ ಗೊತ್ತು ಜನ ಸೀಕ್ ಮತ್ತೆ ಲಿಂಪ್ ರೋಡ್ ಬಣ್ಣದ ಅದನ್ನಿಗೆ ಗೊತ್ತು ಜನ ಈಗ ಸುಮಾರು ಅವು ಬಂದು ಮಾತ್ರ ಕೆಲವು ಮರ್ದಕ್ಕೆ ಮತ್ತೆ ಅಲ್ಲಿ ಬರೀ ಇಯರ್ ಬೈ ಅದೊಂದು ಕ್ಲಿನಿಕ್ ಹೋದಿತ್ತವು ಮೆಂಟಾಸ್ದ ಸೈಜ್ ನಿಂತದ್ದು ಗೊತ್ತಾಂಡೆ ಡಾಕ್ಟರ್ ಪ್ರೆಸ್ ಮಾಡ್ತಾರೆ ಅವು ಪ್ರೆಸ್ ಮಾಡಿ ಬುಕ್ ಜೋರಾದ ಐಟ್ ಪಸ್ಸು ಕುಲ್ದುಂಡು ಗೊತ್ತಾಂಡೆ ರೆಶಿ ಕುಲ್ದುಂಟೆ ಉಲೈಡೆ ಈಗ ಫುಡ್ ಹುಡ್ತು ಯಾರದು ಅವ್ರು ರೆಡ್ಡಿಶ್ ಆಗ್ತಂಡು ಫುಡ್ ಅವಾಯ್ಡ್ ಮಾಡ್ಬೋದು ಕಂಟ್ರೋಲ್ ಆಗ್ಬೋದು ಹಿಂಗೆ ಫುಲ್ ಟೆನ್ಷನ್ ಆಗ್ತದೆ ಏನೋ ಅನ್ಕೊಂಡು ದಾದ ಅನ್ಕೊಂಡು ಬಂದಿದ್ದು ಈ ಇಂಚ ಸಿಚುವೇಶನ್ ಬಂದ ಕೂಡತ್ತೆ ಪನ್ಪೇರತ್ತೆ ನಮ್ಮ ಮಕ್ಕಳು ಬಂದ ಮಕ್ಕಳು ಗೊತ್ತಾಗ್ಬಿಟ್ಟು ಬಂದದ್ದು ನಿಜವಾದ ಸತ್ಯ ನಾನು ಏನು ಒಂಜಿ ಕ್ಲೋಸ್ ರಿಲೇಷನ್ಶಿಪ್ ಪಂಡನೇಗೆ ಸ್ಟೇಜ್ ಏರ್ ಬಂದದ್ದು ಈಗ ಫ್ಯಾಮಿಲಿನೇ ನಾನು ಫಾರ್ ಎಕ್ಸಾಂಪಲ್ ಮಾಡ್ಕೊಂಡು ಅಮ್ಮನ ಫ್ಯಾಮಿಲಿ ಬಂದ ಎಕ್ಸಾಂಪಲ್ ಪನ್ಪೆ ಅಮ್ಮನ ಅಣ್ಣೆ ಅಮ್ಮನ ಮಿಗ್ಗೆ ಅದನ್ನ ಅಮ್ಮಗ ಅಕ್ಕ ಮಾತಿರ್ತಾನೆ ಸೊಪ್ಪೇರ ಅಂಚೆನ ಒಂಜಿ ಉಳ್ಳೇರು ಪಂಡೆರಡೆ ನಾನು ಆ್ಯಕ್ಚುಲಿ ಕುಡ್ಲಾಡಿಬ್ನೆ ಬಂದಿದ್ದೆ ಮೆಗ್ಗೆಗೆ ಹುಷಾರಿಜ್ಜಿ ನೈಟ್ ಅಲ್ಪ ಕುಲ್ಲರೆ ಹೆಂಗೆ ಓಷ್ಟು ಮಾತುಂಡು ನೈಟ್ ಅಮ್ಮದಾಗ ಲೇಟ್ ಅಲ್ಪ ಬುಕ್ಕು ಉಲ್ಲೆ ಪೋಯರೆ ಒಂಜಿ ನೈಟ್ ಕುಲ್ಲೊಲಿಯೇ ಬಂದದ್ದು ಈಗ ಹೆಂಕ ಬುಜ್ಜಿ ಹೆಂಕ ಕಾಂಡ ಅಂಚ ಪೋರು ನಿಂಚ ಪೋರು ಮಾತ ಪಂಡೇರು ಬೇರೆ ಜನ ಮನ್ಪಲೆ ಮಾತ ಪಂಡೇರು ದೆನ್ ಅವು ಆಯ್ದು ಒಂಜು ವಾರ ಆಡು ಒಂಜಿ ಕಾಲ್ ಬಂದಿಜ್ಜಿ ಲೈಕ್ ಬಾಲೆ ಎಂಚೊಲ್ಲಿ ಹುಷಾರಾತೇನ ಇಜ್ಜ ದಾದ ಆತೇನ ದಾಲ ಎನ್ಕ್ವೈರಿ ಇಜ್ಜಿ ಇದು ಏ ಕಾರಣಕ್ಕೆ ಫ್ಯಾಮಿಲಿ ಇಟ್ಟು ದೂರ ಹೋಗ್ಬೋದು ಗೊತ್ತಾಂಡೆ ಮಾತ ಬರ್ಪೇರು ತಾಯಿಗೆ ಫ್ಯಾಮಿಲಿ ಇಟ್ಟು ದೂರ ಅಲ್ಲ ಅದ್ರ ಅಕ್ಕಲ್ ತಾತದ ಪನ್ನೊಂದು ಬರ್ಪೇರು ಅಲ್ಲಿಗೆ ಹಾಕಾರ ಅಲ್ಲಿಗೆ ಅಜ್ಜಿರನೆ ಬುದ್ಧಿ ಬೈದೀನಿ ಅಲ್ಲ ಅಂಚ ಮನ್ಪರ್ ಇಂಚ ಮನ್ಪರ್ ಹಿಂಗೆ ಗೊತ್ತುಂಡತ್ತ ಹಿಂಗ್ಲ ಹನಿ ಬರ ದಾದ ಪನ್ನೊಂದು ರೊಟ್ಟಿಗೆ ಉಪ್ಪು ಸೇರಿ ಬಂದು ಹಿಂಗ್ಲೇ ಗೊತ್ತುಂಡತ್ತ ಐಕೋಸ್ಕರ ದೂರ ಉಪ್ಪುನ ಅಂತಂದೆ
ಮುರಣಿಯೇ ಮನ್ಪುರ ವಿಷಯ ನಾನು ಬಂದ್ಬಿಟ್ಟು ಬಟ್ ಅಲ್ಲಿಗೆ ಮಂತಿನ ತಿಕ್ಕಿನಿ ಅಲ್ಲ ಹಂಗಾರ ಅಂಚನೆ ಅವಳು ಬಂದ್ಬೇರಿ ಹೆಂಗೆ ಕಣ್ಣ ಬಲ್ಲೆ ಜಂಕ್ ದಾಲ ಬಗ್ಲ ಐ ಡೋಂಟ್ ಕೇರ್ ಅಡ ಎನ್ನ ಬೇಕೆ ಆಯ್ನ ತಿಗುಪ್ಪೆ ಗೊತ್ತು ಜಿ ಬ್ಲಾಗ್ ಅಪ್ಲೋಡ್ ಆಗ್ಬಿಟ್ಟು ನಿಜಾರ್ಲಿಂಗ್ ಗೊತ್ತಿಗೂ ಮನಸ್ಸಿಗೂ ಜೋರು ಬೇಜಾರ ನಾನು ಬ್ಲಾಗೇ ಬಂದ್ಪು ನಾನು ಬಿಟ್ಟು ಬಂತಿನಿಗಳ ಮನ್ಪೇನು ಪೊಪ್ಪನ ವಿಷಯ ಇಲ್ಲ ಅಪ್ಪ ಬ್ಲಾಗ್ ಬಂತಿರ ನಾನು ತೀತು ನೀಚಾರಿತ್ತೆ ಅದು ಟೆನ್ಷನ್ ಆಗ್ಬಿಡು ಡ್ರೆಸ್ ಮೈಂಡ್ ಈಗ ಕಾಸು ಟೆನ್ಷನ್ ಅಲ್ಲತ್ತವ ಸಾಲ ಮಂತದ್ದು ಬಂಗಾರ ಉದಿ ರೇಂಜಿನ ಮಂತದ ಸುಮಾರು ಅವಡು ಡ್ರೆಸ್ ಡಾಕ್ಟರ್ ಮನ್ಪೇರು ಅವಿದ್ದು ಮೂಲು ಓಪನ್ ಮಂತದ ಕ್ಲೋಸ್ ಆಯ್ರೆ ಬಂಗೊಂಡು ಟಿ ವಿ ಎಂಚ ಬರ್ರೆ ಸಾಧ್ಯ ಇಲ್ಲ ಸತ್ಯ ಮಾಡೋದು ಮಾತಾಡ ಬೆಗ್ಗೆ ಎಜುಕೇಷನ್ ಸ್ಕಿಪ್ ಮಾಡ್ತದೆ ಇಲ್ಲಡೆ ಉಲ್ಲಿ ಆಯ್ಗೆ ಹುಷಾರಿಸದೆ ಬೇರೆ ಬೇರೆ ಮಾತು ಅದು ಕಾಲೇಜಿಗೆ ಹೋಗೋದು ಜಾಂಡ್ ಸ್ಮೋಕ್ ಮಾತ್ರ ಟಿ ವಿ ಬರ್ಪುನು ಅದನ್ನ ಟಿ ವಿ ಪೂನಕ್ಲ ಉಪ್ಪು ನೀರು ಮಾತದ ಉಪ್ಪು ನಾಕ್ಲ ಫುಡ್ ಮಾತ್ರ ನಮಗೆ ಬರ್ಪುನು ಬಟ್ ನೀವು ಇಲ್ಲಡ್ದು ಪಿದಯೇ ಪೋಪುಜೆ ಅವು ಇನ್ಸ ಬರ್ರೆ ಸಾಧ್ಯ ಗೊತ್ತುಜಿ ಗೈಸ್ ಯಾರು ನಿಕ್ಕಳ್ಳ ಒಂಜೆ ಪ್ರೇಮ ಅನ್ಪುನು ಯಾರು ಎಲ್ಪ ತಿಕ್ಕನೆಲ್ಲ ನಿಕ್ಲಂಗೆ ಎಂಡೆಡೆ ನಿಕ್ಲ ಸ್ವತಃ ಮಂಗಲಕ್ಕ ಟ್ರೀಟ್ ಮಾಡ್ಬಾರು ನಿಕ್ಲು ಡೈಲಿ ಪ್ರಾರ್ಥನೆ ಮಾಡ್ಬರಾಗೆ ನಮಗೆ ಕೊಂಚ ಪ್ರೇಮ ಅನ್ಪಲಿ ಏನಾದ್ರು ಬೇಗ ಹುಷಾರಾವಾಡ್ ಬಂದದ್ದು ಯಾತೆ ರಿಕ್ವೆಸ್ಟ್ ಮಾಡ್ಬೋದು ಗೊತ್ತು ಚಂದ ಇರ್ತೇನೆ ಅಪ್ಲೋಡ್ ಹಾಕೊಂಡು ಅದೇನು ಟೈಮ್ ಆಗುವಾಗ ಅಪ್ಲೋಡ್ ಹಾಕೊಂಡು ಬಂದದ್ದು ಬಟ್ ಹಿಂಗೆ ಹುಷಾರಾವಡಾತೆ ನಾನು ಹೇಳಿದ ಜನ ಲಾಂಗ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಬಂದಾಗ ಇನ್ಸ ವ್ಲಾಗ್ ಬಂದದ್ದು ಅದು ಕಮೆಂಟ್ నేను ఆఫ్ ಮಾಡ್ತಿಪ್ಪ ಬಿಕಾಸ್ ದಾದಾದ ಕೆಲವೇ ದಾದಾದ ಪಾತ್ರೆ ಬೇರೆ ಅವು ಇಷ್ಟ ಖುಷಿ ಆಂಡ್ ಕಮೆಂಟ್ ಇದು ಆಫ್ ಮಾಡ್ಕುವೆ ಮುಂಚೆ ಬಂದ್ಬಿಡಿ ಅದು ಆಲ್ರೆಡಿ ಬೇಜಾರು ಇಲ್ಲ ನಾನು ಅದು ಬೇಜಾರು ಕೊನೆ ಪೋಡ್ಸಿ ಒಟ್ರಾಸಿ ಕಮೆಂಟ್ ಬಂದದ್ದು ಈಗ ಏರ್ಲಿಜ್ಜಿ ಬಂದು ಮನೆಗೆ ಹೆಂಗೆ ದುಪ್ಪಡಿ ಅನ್ನಬೇಕೆ ಆ ಹೆಂಗೆನ್ನು ಬಾಧೆಲ್ಲ ಕಟ್ಟಿ ಆಗ ನಾನು ಆಡು ಆಗ ಬೇರೆ ಇರೋದಿಲ್ಲ ಮತ್ತು ಮನೆಗೆ ಹೆಂಗೆ ಬೇಜಾರು ಹಾಕೊಂಡು ಪ್ರೇಮ್ ಅಂತಲೇ ನನ್ನ ಬೇಗ ನನ್ನ ಬೇಗ ಹುಷಾರು ಅವಾರ್ಡ್ ಬಂದದ್ದು ನನ್ನೊಟ್ಟಿಗೆ ಬ್ಲಾಗ್ ಬಂತು ನಾನು ಬೇಗಡು ಇತ್ತ ಮುಲ್ತಿಪಿದಾಡು ಎಲ್ಲಕ್ಕ ಬೇರೆ ಬತ್ತ ತುಂಬ ದಾಲ ಬಂದ್ಬಾರೆ ಮನಸ್ಸು ನೀತ ಒಗ್ಗಡು ಹೋಸ್ಟ್ ನೆಗ್ ನೈಟ್ ಈಗ ಇನ್ಸ ಮನ್ಕೊಂಡು ಬಂದಾಡ್ತಾ ಹೋಗಿ ಜಿ ಒಗ್ಗಡು ಹೋಸ್ಟ್ ಎಲ್ಲೆಲ್ಲ ಜಿ ಫ್ರೀ ಇಲ್ಲ ಎಲ್ಲ ಜಿ ಅನ್ಕುಲ್ಲು ಆಸ್ಪತ್ರೆಡು ಎಲ್ಲ ಜಿ ಫುಲ್ ಇವೆಂಟ್ ಉಂಟು ಕೊಟ್ರೆ ಯಾರು ಒಟ್ಟಿಗೆ ಪೋಡು ಸರಿ ಈ ವ್ಲಾಗ್ ನಾನು ಎಂಡ್ ಬಂದದಿಲ್ಲ ಗೊತ್ತು ಜಿಂದು ಏನು ಜನಕ್ಕೆ ಈ ವ್ಲಾಗ್ ಬೋಲು ಸಿಂಪತಿಗೆ ಬಂದದಿಲ್ಲ ಮನೆಯಂದು ಅಲ್ಲೂ ಮನೆಯಂದು ಅನ್ನೋದಕ್ಕೆ ನಾಳೆ ಎಂದಿಲ್ಲ ಯಾರು ಈ ವ್ಲಾಗ್ ಬಂದ ಮೇನ್ ಉದ್ದೇಶ ಎಂದಕ್ಕಲ್ಲಿ ಬಂದು ಏನು ಟ್ರೀಟ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಅನ್ನಕ್ಕೆ ಲೆವೆಲ್ ಗೊತ್ತು ಸಿಗ್ತದೆ ಅದಂದು